ಕ್ವಿಟ್ ಇಂಡಿಯಾ ಚಳವಳಿಯ ಸವಿನೆನಪಿನೊಂದಿಗೆ ರೈತ ಕಾರ್ಮಿಕರ ಸಖ್ಯತೆಯಲ್ಲಿ ಬೃಹತ್ ಹೋರಾಟವು ಆಗಸ್ಟ್ 9ರಂದು ದೇಶದಾದ್ಯಂತ ನಡೆಯಲಿದ್ದು, ಅದರ ಪ್ರಚಾರ ಆಂದೋಲನದ ಭಾಗವಾಗಿ ನಗರದಲ್ಲಿ ಇಂದು ಸಿಐಟಿಯು ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ನಡೆಸಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು. ಪಾದಯಾತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಜೆ ಬಾಲಕೃಷ್ಣ ಶೆಟ್ಟಿ, ದೇಶವನ್ನು ಆಳುವ ನರೇಂದ್ರ ಮೋದಿ ಸರ್ಕಾರವು ಪ್ರತಿ ಹೆಜ್ಜೆಯಲ್ಲಿಯೂ ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿಗೊಳಿಸುವ ಮೂಲಕ ದೇಶದ ಆರ್ಥಿಕತೆಯನ್ನು ಸರ್ವನಾಶಗೊಳಿಸಿದೆ. ಜನತೆಯ ಹಿತ ಕಾಪಾಡುವ ಬದಲು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಳನ್ನು ಕಾಪಾಡ್ತಾ ಇದೆ. ಆ ಮೂಲಕ ದೇಶದ ಅಮೂಲ್ಯ ಸಂಪತ್ತುಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ದಾರಿ ಎರೆದುಕೊಡ್ತಾ ಇದೆ. ರೈತ ವಿರೋಧಿ ಮಸೂದೆಗಳನ್ನು ಜಾರಿಗೊಳಿಸಲು ಹೊರಟ ಕೇಂದ್ರ ಸರ್ಕಾರವು ದೇಶದ ಕೃಷಿ ರಂಗವನ್ನೇ ಬುಡಮೇಲುಗೊಳಿಸ್ತಾ ಇದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಚಲ್ ಮಾತನಾಡಿ, ಅಂದು ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ದೇಶದ ಸಂಪತ್ತನ್ನು ದೋಚಿದ ಬ್ರಿಟಿಷರ ವಿರುದ್ಧ ದೇಶದ ಜನತೆ ಸಮರ ಧೀರ ಹೋರಾಟ ನಡೆಸಿದ್ರೆ, ಇಂದು ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇರುವಂತಹ ನೂರಾರು ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ದೇಶದ ರೈತ ಕಾರ್ಮಿಕರು ಒಂದಾಗಿ ಪ್ರಬಲ ಚಳವಳಿಯನ್ನು ರೂಪಿಸಬೇಕಾಗಿದೆ ಎಂದರು. ಈ ಸಂದರ್ಭ ಪಾದಯಾತ್ರೆಯಲ್ಲಿ ಸಿಐಟಿಯು ಜಿಲ್ಲಾ ಮುಖಂಡರಾದ ಜಯಂತಿ ಶೆಟ್ಟಿ, ಭಾರತಿ ಬೋಳಾರ, ಜಯಲಕ್ಷ್ಮಿ, ಸಂತೋಷ್ ಆರ್ಎಸ್, ಅಶೋಕ್ ಸಾಲ್ಯನ್, ಕೃಷ್ಣ ತಣ್ಣೀರುಬಾವಿ, ಅನ್ವರ್ ಶೇಖ್ ಮುಂತಾದವರು ಉಪಸ್ಥಿತರಿದ್ದರು. ಸಾರ್ವಜನಿಕರೇ ಬೆಂಬಲಿಸಿ. ಸಿಐಟಿಯು ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಕ್ವಿಟ್ ಇಂಡಿಯಾ ಚಳವಳಿ ಸವಿನೆನಪಲ್ಲಿ ದೇಶದೆಲ್ಲೆಡೆ ನಡೆಯುತ್ತಿರುವ ಪ್ರಚಾರ ಆಂದೋಲನ ಯಶಸ್ವಿಯಾಗಲಿ. ರೈತ ಕಾರ್ಮಿಕರ ಸಖ್ಯತೆಯಲ್ಲಿ ದೇಶವ ಉಳಿಸುವ ಹೋರಾಟವನ್ನು ಸಾರ್ವಜನಿಕರೇ ಬೆಂಬಲಿಸಿ. ಅಂದು ಇದ್ದದ್ದು ಒಂದೇ ಕಂಪನಿ, ಇಂದು ಬಂದಿದೆ ನೂರಾರು ಕಂಪನಿ. ದೇಶದ ಸಂಪತ್ತನ್ನು ಲೂಟಿ ಮಾಡುವ ಕಾರ್ಪೊರೇಟ್ ಕಂಪನಿಗಳನ್ನು ಒತ್ತುವಡಿಸಿರಿ. ಇಂಕ್ವಿಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಇವತ್ತು ಪೆಟ್ರೋಲ್ನ ಹೆಸರಿನಲ್ಲಿ, ಡೀಸೆಲ್ನ ಹೆಸರಿನಲ್ಲಿ, ಅಡಿಗೆ ಅನಿಲ್ನ ಹೆಸರಿನಲ್ಲಿ ಇವತ್ತು ಲೂಟಿ ಮಾಡಿ ಇವತ್ತು ಜನರನ್ನು ಹಗಲು ತರಡೆ ಮಾಡುವಂತಹ ಕೆಲಸವನ್ನು ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ಜನರಿಗೆ ಗೊತ್ತಿಲ್ಲ. ಇವತ್ತು ಜನರು ಇವತ್ತೇನು ನಮ್ಮ ದೇಶಕ್ಕೆ ಬಲಿಷ್ಠವಾದ ಪ್ರಧಾನಿ ಬೇಕು, ಬಲಿಷ್ಠವಾದ ಸರ್ಕಾರ ಬೇಕು. ಹಾಗೆ ಇವತ್ತೇನು ಕೋಮುವಾದಿ ಎಜೆಂಡಗಳನ್ನು ಜನರ ಮನಸ್ಸನ್ನು ಬೇರೆಡೆ ಸರಿಸುವಂತಹ ಕೆಲಸವನ್ನು ಇವತ್ತು ಆಡಳಿತ ಮಾಡುವವರು ಮಾಡ್ತಿರೋದ್ರಿಂದ ಜನರಿಗೆ ಇವರ ಒಳಗುಟ್ಟು ಇವರ ಎಜೆಂಡಾ ಜನರಿಗೆ ಅರ್ಥ ಆಗುತ್ತಿಲ್ಲ. ಆದ್ದರಿಂದಾಗಿ ಸಿಐಟಿಯು ಇಡೀ ದೇಶದಲ್ಲಿ ಇವತ್ತು ಒಂದು ಪ್ರಚಾರ ಆಂದೋಲನದ ಮೂಲಕ ಜನರನ್ನು ಜಾಗೃತಿ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ತೀವ್ರವಾದಂಥ ಒಂದು ಆಂದೋಲನ, ಏನು ಆಂದೋಲನ, ಸರ್ಕಾರದ ನೀತಿಯನ್ನು ಬಡವರ ಪರವಾಗಿ ಮಾಡುವಂಥ ಆಂದೋಲನ.